ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯ ಎನ್ಎಸ್ಎಸ್ ಘಟಕ ಮತ್ತು ಕರ್ನಾಟಕ ಎನ್ಎಸ್ಎಸ್ ಘಟಕ ಯುವ ಸಬಲೀಕರಣ ಮತ್ತು ಕ್ರೀಡಾ ಸರ್ಕಾರದ ವತಿಯಿಂದ ಕೋವಿಡ್-19 ಜಾಗೃತಿ ಆನ್ಲೈನ್ ಕಾರ್ಯಾಗಾರ ತುಳುವಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಕೊರೋನಾ ವೈರಸ್ ಶೀಘ್ರಗತಿಯಲ್ಲಿ ಹಬ್ಬುತ್ತಿದ್ದು ಅದಕ್ಕೆ ಕಡಿವಾಣ ಅತ್ಯಗತ್ಯವಾಗಿದೆ. ಈ ಸೋಂಕನ್ನು ಮಟ್ಟ ಹಾಕಲು ಜನರಲ್ಲಿ ಇದರ ಬಗ್ಗೆ ಜಾಗೃತಿಯನ್ನ ಮೂಡಿಸುವುದು ಒಂದು ದೊಡ್ಡ ಸವಾಲಾಗಿದೆ. ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿರುವ ಜೊತೆಯಲ್ಲಿ ಈ ವ್ಯಾಧಿ ಸಮುದಾಯಕ್ಕೆ ಹಬ್ಬುವ 3ನೇ ಹಂತ ತಲುಪುವ ಅಪಾಯವಿದೆ. ಈ ನಿಟ್ಟಿನಲ್ಲಿ ಕೋವಿಡ್-19 ಜಾಗೃತಿ ಆನ್ಲೈನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆಸಕ್ತರು ಭಾಗವಹಿಸಬಹುದಾಗಿದೆ. ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಡಾ ಸತೀಶ್ ಕುಮಾರ್ ಭಂಡಾರಿ, ಕರ್ನಾಟಕ ರಾಜ್ಯ ಎನ್ಎಸ್ಎಸ್ ಅಧಿಕಾರಿ ಗಣನಾಥ್ ಶೆಟ್ಟಿ, ಅರವಳಿಕೆ ತಜ್ಞರಾದ ಪ್ರೊಫೆಸರ್ ಡಾ ಸುಮಲತಾ ಶೆಟ್ಟಿ ಅವರು ಸಲಹೆಯನ್ನ ನೀಡಲಿದ್ದಾರೆ. ಭಾಗವಹಿಸಲು ಇಚ್ಛಿಸುವವರು ಏಪ್ರಿಲ್ 13ರ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಝೂಮ್ ಆಪ್ ಮೀಟಿಂಗ್ ಐಡಿ 7813283559ಕ್ಕೆ ಲಾಗಿನ್ ಮಾಡಬಹುದು. ಹೆಚ್ಚಿನ ವಿವರಗಳಿಗಾಗಿ ಶಶಿಕುಮಾರ್ ಶೆಟ್ಟಿ, ಎನ್ಎಸ್ಎಸ್ ಯೋಜನಾಧಿಕಾರಿ, ಮೊಬೈಲ್ ನಂಬರ್ 9740732052 ಸಂಪರ್ಕಿಸಬಹುದು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ದೇಳಕಟ್ಟೆ.